150 ವರ್ಷಗಳನ್ನು ಪೂರೈಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ 150ನೇ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಕಲೆ, ಇತಿಹಾಸ, ಸಂಸ್ಕೃತಿ, ವಿಜ್ಞಾನ, ವಾಣಿಜ್ಯಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಹಾಗೂ ಸಭಾ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ 150 ವರ್ಷಗಳ ಸ್ಮರಣ ಸಂಚಿಕೆ ವಿಶ್ವಪಥ ಹಾಗೂ ಅಂಚೆ ಇಲಾಖೆ ವತಿಯಿಂದ ವಿಶೇಷ ಅಂಚಲಕೋಟೆಯನ್ನ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಉನ್ನತ ಶಿಕ್ಷಣವಾದ PhD, PG ಅಧ್ಯಯನ ಪದೋನ್ನತಿಗೆ ಆಗಿರದೆ ಮುಂದಿನ ಜನಾಂಗಕ್ಕೆ ಜ್ಞಾನವನ್ನ ಪಡೆಯುವಂತಹ ಮಾರ್ಗ ಆಗಿರಬೇಕು. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ಕಾಲೇಜುಗಳು ಜ್ಞಾನ ಭಂಡಾರ ಆಗಬೇಕು ಅಂತ ಕರೆ ನೀಡಿದರು. ಎಲ್ಲ ಶ್ರೇಷ್ಠವಾದಂಥ ಜ್ಞಾನವನ್ನ ಸಂಗ್ರಹಿಸಿ ಇಡಬೇಕಾದಂಥ ಒಂದು ಕೇಂದ್ರ ಅದು ಅಂತ ಹೇಳಿ, ಆ ಅಮೂಲ್ಯವಾದ ಜ್ಞಾನ, ನಾಲೆಡ್ಜ್ ಏನಿದೆ ಅದಕ್ಕೂ ಇನ್ಫಾರ್ಮೇಷನ್ಗೂ ವ್ಯತ್ಯಾಸ ಇದೆ. ನಾವು ಹೇಳ್ತೇವೆ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಮಾಹಿತಿ ಅಂದರೆ ಇನ್ಫಾರ್ಮೇಷನ್, ಜ್ಞಾನ ಅಂದರೆ ನಾಲೆಡ್ಜ್. ಇದರಲ್ಲಿ ವ್ಯತ್ಯಾಸ ಇದೆ. ನಾವು ಯಾವುದನ್ನು ಗೊತ್ತಿದೆ ಅಂತ ಹೇಳ್ತೇವೋ ಅದು ಸಾಮಾನ್ಯವಾಗಿ ಹೇಳ್ತಾರೆ, ಅದು ಗೊತ್ತಿದೆ, ನಾನು ನಿನ್ನ TVಯಲ್ಲಿ ನೋಡಿದ್ದೇನೆ, ಈ ವಿಷಯ ಅದು ನನಗೆ ಗೊತ್ತಿದೆ, ಮೊನ್ನೆ ಪೇಪರಲ್ಲಿ ನೋಡಿದ್ದೇನೆ, ಅದು ನನಗೆ ಮೊನ್ನೆ ಗೊತ್ತಿದೆ, ನಾನು ಯಾರೋ ಬಂಧುಗಳು ಹೇಳಿದ್ದಾರೆ. ಇದರಲ್ಲಿ ಇನ್ಫಾರ್ಮೇಷನ್, ಮಾಹಿತಿ ಮಾತ್ರ. ಆದರೆ ಮಾಹಿತಿಯ ಜೊತೆಗೆ ಅದನ್ನು ಅರ್ಥೈಸಿಕೊಳ್ತಕ್ಕಂಥ ಭಾವನೆ ಇದ್ದರೆ ಮಾತ್ರ ಅದು ನಿಜವಾದ ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಕಾಲೇಜುಗಳು ಅಂತಂದರೆ ಅದು ಕೇವಲ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕೇಂದ್ರಗಳಲ್ಲ, ಬದಲಾಗಿ ನಾಲೆಡ್ಜ್ ಕೊಡುವಂಥ ಕ್ಷೇತ್ರಗಳು, ಜ್ಞಾನವನ್ನು ಕೊಡುವಂಥ ಕ್ಷೇತ್ರ. ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PS ಯಡಪಡಿತಾಯ ಅಧ್ಯಕ್ಷತೆ ವಹಿಸಿದರು. ಈ ವೇಳೆ ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಡಾಕ್ಟರ್ ಚಾರ್ಲ್ಸ್ ಲೋಬೋ, ಶಾಸಕ UT ಖಾದರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕರ್ನಲ್ ಶರತ್ ಭಂಡಾರಿ, ಪ್ರಾಂಶುಪಾಲ ಡಾಕ್ಟರ್ ಉದಯ್ ಕುಮಾರ್, ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಮಕೃಷ್ಣ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ SC ವಿನಯರಾಜ್, ಭಾರತೀಯ ಪುರಾತತ್ವ ಇಲಾಖೆಯ ಅಧ್ಯಕ್ಷ ಡಾಕ್ಟರ್ ಶಿವಕಾಂತ್ ಬಾಜಪೇಯಿ ಮತ್ತಿತರರು ಉಪಸ್ಥಿತರಿದ್ದರು.